ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಅಂಗಾರೆ ಬಿಸು ಸಂಕ್ರಾಂತಿಗೂ ಸುಗ್ಗಿ ತಿಂಗಳು ಅಕ್ಕೇರಿಯಾದು ಪರವರ್ಷ ಮುಖ್ಯುಂಡು ಉದಾರ ಸಿಂಗೋಡದಾನಿ ಹೊಸ ವರ್ಷದ ಸುರೂತ ತಿಂಗಳು ಪಗ್ಗು ಕಾರದಿಯೊಂದುಂಡು ಬಿಸು ಸಂಕ್ರಾಂತಿ ಬುಕ್ಕ ಪಗಿಲ ದೇವರಿನ ಕಟ್ಟದ ಹೊಸ ವರ್ಷಾಚರಣೆ ಬಿಸು ಕಣಿ ಪರ್ಬಗು ಮಾತ್ರೆಗ್ಲ ಎಡ್ಡೆಪ್ಪು ಬೈಕ್ವ ಸಮಾಜಡು ಸಮಾನತೆ ನ್ಯಾಯ ಬೊಕ್ಕ ಗಟ್ಟಿಮುಟ್ಟುಗಾದ ಅಂಬೇಡ್ಕರ್ನ ಆದರ್ಶಲೇನು ಪತನುಡೊಂದು ನವಮಂಗಳೂರು ಬಂದರ್ ಪ್ರಾಧಿಕಾರದ ಒತ್ತುಗುರ್ಕಾರ್ದಿ ಎಸ್ ಶಾಂತಿ ಪಂತೆರು ಬಂದರ್ ಪ್ರಾಧಿಕಾರಡು ಅಂಗಾರೆ ನಡೆತಿನ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ನ 135 ವರ್ಷದ ಜನ್ಮ ದಿನಾಚರಣೆ ಆರ್ಪಾತೆರಿಯರು ಕುಡ್ಲಾ ಪಣಂಬುರದ ನವಮಂಗಳೂರು ಬಂದರ್ ಪ್ರಾಧಿಕಾರದ ನಿಲೆಟ್ ಭಾರತ ರತ್ನ ಡಾಕ್ಟರ್ ಭೀಮ್ಜಿ ರಾಮ್ಜಿ ಅಂಬೇಡ್ಕರ್ನ 135 ವರ್ಷದ ಜನ್ಮ ದಿನಾಚರಣೆ ಅಂಗಾರೆ ನಡೆತಂಡು ಕಾರ್ಯಕ್ರಮದ ತುಂಬತ್ತ ಬಂದರ್ ಪ್ರದೇಶಗಳು ಅಂಬೇಡ್ಕರ್ ಮೂರ್ತಿಗೆ ಪುರ್ಪಪಾಡ್ದು ಮರ್ಯಾದೆ ಸಂದೈತ ಮಲ್ತೆರು ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಎನ್ಎಂಪಿಎ ಒತ್ತುಗುರ್ಕಾರ್ದಿ ಶಾಂತಿ ಮಲ್ಲಬಿನ್ನೆರು ಕುಡ್ಲಾ ವಿಶ್ವವಿದ್ಯಾನಿಲಯದ ರಾಜಕೀಯ ವಿಜ್ಞಾನ ವಿಭಾಗದ ಪ್ರೊಫೆಸರ್ ದಯಾನಂದ ನಾಯಕ್ ಅಂಬೇಡ್ಕರ್ನ ಮೂರ್ತಿಗೆ ಮರ್ಯಾದೆ ನಮಸ್ಕಾರ ಮಲ್ತೆರು ನವಮಂಗಳೂರು ಬಂದರ್ ಪ್ರಾಧಿಕಾರದ ಸದಸ್ಯರು ಸಂಘಟನೆಯಲ್ಲಿನ ಪ್ರತಿನಿಧಿಗಳು ಅಧಿಕಾರಿಗಳು ಕೆಲಸದಕ್ಕೂ ಈ ಪೊರ್ತುಡಿತ್ತರು ಆಡಳಿತ ಆಫೀಸ್ ಕಟ್ವಣ ಸಭಾಂಗಣಡು ನಡೆತಿನ ಸಭಾಲೇಸಿಡು ಪ್ರೊಫೆಸರ್ ದಯಾನಂದ ನಾಯಕ್ ಬಾತಿರ್ದ ಅಂಬೇಡ್ಕರ್ನ ತತ್ವ ಆದರ್ಶಲಿನ ನೆಂಪು ಮಲ್ತೊಂಡಿರು ಬಂದರ್ ಪ್ರಾಧಿಕಾರದ ಒತ್ತುಗುರ್ಕಾಳಿಯ ಶಾಂತಿ ಪಾತಿರ್ದ ಸಮಾಜಡು ಸಮಾನತೆ ನ್ಯಾಯ ಬೊಕ್ಕ ಗಟ್ಟಿಮುಟ್ಟುಗಾದ ಅಂಬೇಡ್ಕರ್ನ ಆದರ್ಶಲಿನ ಪತನುಡೊಂದು ಪಂಡಿರು ಕಾರ್ಯಕ್ರಮದಲ್ಲಿ ಕೊಡು ದೈನಡ್ಪನ ಕಾರ್ಯಕ್ರಮ ದೀದಿತ್ತರು ಒಂದು ಭವಿಷ್ಯದ ಅಲ್ಮದ ಅಭಿವೃದ್ಧಿ ಬೊಕ್ಕ ನಿಘಂಟದ ಗುರುತಾದುಂಡು ಸಮಾನತೆ ನ್ಯಾಯ ಬೊಕ್ಕ ರಾಷ್ಟ್ರ ಕಟ್ಟು ನೇತಾದಿಕ್ಕಡ ಅಂಬೇಡ್ಕರ್ನ ಸಿದ್ಧಾಂತಲೇನು ದುಂಬರಿಪನ ಸಂಕಲ್ಪದೊಟ್ಟುಗೂ ಕಾರ್ಯಕ್ರಮ ಗೆಲ್ಮೆಡು ಮುಗಿತಲಾಂಡು Offer flower petals as a mark B.R. Ambedkar. ಮೂಲಕ ನಮ್ಮ ಯುವ prize and also third prize is small Kumari Aviru Sundar, Kumari Khadija Rizza. As we conclude today's function, HODs, senior officers. So there was this strong difference between Ambedkar and Gandhi. Gandhi started to have the national movement to the political movement, and Ambedkar intervened that concept, saying that no, Gandhi, unless we get the social freedom in India, how we can think about political freedom and economic self-reliance. Then for Ambedkar, social empowerment, economic self-reliance important than political freedom. That's why Ambedkar keep on fighting for this. So two of them great scholars, Ambedkar and Gandhi. We cannot compare to them in their own level. We cannot compare. People like leaders like Ambedkar would have thought to be like us today, taking rest somewhere. We would have not been in this country like this talking for our freedom. We would have been a slave to some other person. So we should always remember those things, to work for them, to remember them, to recall them, and also to spread among to our youngsters. It is a duty bound to tell our juniors, to our children, to the future generation, all the history of this India, the leaders and their sacrifices which they have done for our country. I request you all to continue the same and to take part in all the functions of the port. The port is doing this function not for the purpose of the development of the port, but the development of the humanity. That is more important. That is what I request you at this occasion. ಬಿಜೆಪಿದ ಬೊಕ್ಕ ಮಗುವೀರ ಸಮಾಜದ ಹಿರಿಯ ನಾಯಕರಾದಿತ್ತಿನ ರಾಮಚಂದ್ರ ಬೈಕಂಪಾಡಿ ದೇವರನ ಪಾದ ಸಂದದರು ರಂಗಕರ್ಮಿ ಸಾಹಿತಿ ಸಾಮಾಜಿಕ ಕಾರ್ಯಕರ್ತರಾದಿತ್ತಿರ ಆರು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಗುರ್ಕಾರ್ಯರಾದ್ಲ ಸೇವೆ ಸಂತಾದಿತ್ತರು
ಕುಡ್ಲಡ್ ಮೀನುಗಾರರ ಸಮಸ್ಯೆಲೆಗೆ ಗುಮನ ಕೊರೊಂದು ಮೊಗವೀರ ಸಮಾಜದ ನಾಯಕರಾದ ಭಾರತೀಯ ಜನತಾ ಪಕ್ಷಡು ಗುರ್ತ ಮಲ್ತೊಂದನ ರಾಮಚಂದ್ರ ಬೈಕಂಪಾಡಿ ದೇವರ ಪಾದ ಸಂಜೀರು ಮೊಗವೀರ ಸಮುದಾಯಡು ಹಿರಿಯ ರಾಜಕೀಯ ನಾಯಕರಾದ ಗುರ್ತ ಮಲ್ತೊಂದಿನ ರಾಮಚಂದ್ರ ಬೈಕಂಪಾಡಿ ಮೀನುಗಾರರ ಸಮಸ್ಯೆಲೆಗೆ ಸುರಲಕ್ಕಾದ ಪಾಕ ಪೊರಂಬಾಟಲಿನ ದುಂಬು ದೀತಿನಾರು ಸರಳ ಸಜ್ಜನೆ ಪರೋಪಕಾರಿ ಸಾಮಾಜಿಕ ಚಿಂತನೆದ ನಾಯಕಿ ಆದಿತ್ಯರು ಕುಡ್ಲದ ಮುಖ್ಯ ರಂಗಕರ್ಮಿ ಸಾಹಿತಿ ಸಾಮಾಜಿಕ ಕಾರ್ಯಕರ್ತೆ ಆದಿತ್ಯನ ಆರ್ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮಗೂ ಗುರ್ಕಾರ್ಯರಾದ ಸೇವೆ ಸಂತಾದಿತ್ತರು 2021 ಪ್ರತಿಷ್ಠೆದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿತ್ತಿನ ರಾಮಚಂದ್ರ ಬೈಕಂಪಾಡಿ ರಾಜ್ಯ ಬಿಜೆಪಿ ಕಾರ್ಯಕಾರಿ ಸದಸ್ಯರಾದ ಕೆಲಸ ಮಲ್ತಿದರು ಆರು ಕರೆದು ಪೋಯಿನೇಕ್ ಪಾಕ ಜನ ನಾಯಕರು ಬೇಜಾರ್ ತೆರಿಪಾದರು ದೈವಾರಾಧನೆದ ಪೂರ್ವಾರ್ಜಿತ ಕಟ್ಟನ್ನು ನಂಕ್ ಬೋಡಾಯಿನಂಚ ಬದಲ್ಪರ ಸಾಧ್ಯ ಇಜ್ಜೆಂದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರು ಶೆಡ್ಡೆ ಒಂಜರೆ ಸಾನದ ಜಾರಂದಾಯಗ ಬಂಡೆ ಸಮರ್ಪಣೆ ಲೇಸನು ಉದಿಪನ ಮಲ್ತದ ಆರು ಆಶೀರ್ವಚನ ಕೊರಿಯರು ಕುಡ್ಲ ತಾಲೂಕು ವಾಮಂಜೂರದ ಶೆಡ್ಡೆ ಒಂಜರೆ ಸಾನದ ಜಾರಂದಾಯ ದೈವಗೂ ಸಾನದ ಇಲ್ಲಲ್ದ ನಿಲೆಟ್ ಹೊಸ ಬಂಡಿ ಸಮರ್ಪಣೆಗಾಯ್ತಾರ ಅಟ್ಟಣೆ ಮಲ್ತದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ್ದು ಶಾಲೆ ಪದವು ಮಾರ್ಗ ಆದ ಶೆಡ್ಡೆ ಒಂಜರೆ ಸಾನಗೂ ಹೊಸ ಬಂಡಿದ ಮೆರವಣಿಗೆ ಗರ್ದಡ್ ನಡಪಾದ ಜಾರಂದಾಯ ದೈವಗೂ ಸಮರ್ಪಣೆ ಮಲ್ತೇರು ಬಂಡಿ ಸಮರ್ಪಣೆದ ಲೇಸಿಡ್ ನವೀನ್ ಶೆಟ್ಟಿ ಎಡ್ಮೆಮಾರ್ ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬೊಕ್ಕ ಬಿನ್ನೆರೆನೆ ಎತ್ಕೊಂಡೆರು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತದ ಆಶೀರ್ವಚನ ಕೊರ್ದು ಜನಪದತ ಈ ಆಚರಣೆಗೆ ಬಾರಿ ಬಿಲೆ ಉಂಡು ತೆಂಬರೆದ ಸೊರಕು ಮಲ್ಲ ಶಕ್ತಿ ಉಂಡು ಅಂಚನೆ ಶಕ್ತಿ ಉಪ್ಪುನ ತಿರಿ ಕೇಪುಲ ಹರಿತಾರಾಯಿ ಬಚ್ಚರೆ ಬಜ್ಜೆ ಈ ಮಂಗಳ ವಸ್ತುಲಿಗ್ ದೈವಾರಾಧನೆದ ಪೂರ್ವಾರ್ಜಿತ ಕಟ್ಟನ್ನು ನಂಕ ಬೋಡಾಯಿನಂಚ ಬದಲ್ಪರೆ ಸಾಧ್ಯ ಐತಿ ಸಂಧಿ ಪಾರ್ದನುಗೆ ಏತು ಶಕ್ತಿ ಉಂಡು ಪನ್ಪುನಿನ ಆಲೋಚನೆ ಮಲ್ಪೋಡು ಆಪತ್ತು ಬನ್ನಗ ಲೆತ್ತು ಪನ್ಪುನ ಶಕ್ತಿ ದೈವುಲೆಗೆ ಉಂಡೊಂದು ಸ್ವಾಮೀಜಿಯರು ಪಂಡಿರು ನೊಪ್ಪುದಾನ ಕೊರ್ಪುನ ವನಿತಾ ಶೆಟ್ಟಿ ವಾಸ್ತುಶಿಲ್ಪಿ ಯತೀಶ್ ಹೊಸಗದ್ದೆ ಮಂದಾರ ಬಯಲು ಕ್ಷೇತ್ರದ ಧರ್ಮದರ್ಶಿ ಪ್ರಕಾಶ್ ಪಂಡಿತ್ ಪುಲಂದಾಯನ ಸಾನದ ಗಡಿ ಪತ್ತುನಾರ್ ತ್ಯಾಂಪ ಬಂಡ್ರಿಯಾಲ್ ಚಂದ್ರಶೇಖರ ಬೊಟ್ಟಿಕೆರೆ ಶೆಡ್ಡೆ ಒಂಜರೆ ಸಾನದ ಗಡಿ ಪತ್ತು ನಕುಲ್ ವೆಂಕಪ್ಪ ಚೌಟ ಬೊಕ್ಕ ವೇಣುಗೋಪಾಲ್ ಅರಸ್ ಲೋಕೇಶ್ ಚೌಟ ಸಾನದ ಇಲ್ಲದ ಕಿಶೋರ್ ಭಂಡಾರಿ ಬಂಡಿದ ದಾರುಶಿಲ್ಪಿ ಹರೀಶ್ ಆಚಾರ್ಯ ಸಾನದ ಕಲ್ಲುಟ್ಟಿ ದೈವದ ಚಾಕ್ರಿ ಮಲ್ಪುನ ಬಾಲಕೃಷ್ಣ ಶೆಟ್ಟಿ ಪ್ರಸಾದ್ ಸಾನದ ಇಲ್ಲದ ಶರಣ್ ಶೆಟ್ಟಿ ಬೊಕ್ಕ 2 ನಿಮಿಷ 7 ಸೆಕೆಂಡ್ ಹನುಮಾನ್ ಚಾಲೀಸ್ ಪಂಡಿತ ದಾಖಲೆ ಮಲ್ತಿನ ಪೊಣ್ಣ ಮಗಲು ರಿದಿಮಾ ಅಮೀನ್ ಮಕ್ಕಳಿಗೆ ಸ್ವಾಮೀಜಿಯರು ಬೊಕ್ಕ ಬಿನ್ನಿರು ಸೇರ್ದು ತಮ್ಮನದ ಮರ್ಯಾದೆ ಮಲ್ತೇರು ಕಾರ್ಯಕ್ರಮ ಸುಧಾರ್ಥ ಕೋರ್ನ ನವೀನ್ ಶೆಟ್ಟಿ ಎಡ್ಮೆಮಾರ್ಗ ಸಮ್ಮನದ ಮರ್ಯಾದೆ ಮಲ್ತೇರು ವಿಷ್ಣುಮೂರ್ತಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ರಾಮಚಂದ್ರ ಉಡುಪ ಹಿಂದೂ ಯುವಸೇನೆ ಕೇಂದ್ರ ಸಮಿತಿದ ಭಾಸ್ಕರ್ ಚಂದ್ರ ಶೆಟ್ಟಿ ಸಾನದ ಇಲ್ಲದ ಭಾಸ್ಕರ್ ಶೆಟ್ಟಿ ಶರತ್ ಶೆಟ್ಟಿ ಪ್ರಖ್ಯಾತ್ ಶೆಟ್ಟಿ ಕಾರ್ಯಕ್ರಮ ಟಿತ್ತೇರು ನವೀನ್ ಶೆಟ್ಟಿ ಎಡ್ಮೆಮಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ನಮ್ಮ ಅರ್ಥವಂತ ನೋಡು ಜಾರಂದಾಯನ ಈ ಪುಣ್ಯದ ಮಣ್ಣಡು ಭಾರಿ ವರ್ಷಡು ಇತಿಹಾಸಡು ಭಾರಿ ಭಾರಿ ರೀತಿಯ ಬಂಡಿದ ಆರಾಧನೆಲು ಭಾರಿ ಅಚ್ಚುಕಟ್ಟಾದ ನಮ್ಮ ಪೂರ್ವಜರು ಭಾರಿ ಪಿರಾಕೋದಕ್ಲ ಈಗ ಬೋಡಾಯಿನ ಬಂಡಿನ ಸಮರ್ಪಣೆ ಮನ್ಪುನಂಚಿನ ಒಂದು ಸದುದ್ದೇಶನ ಒಂದು ನಮ್ಮ ಜೀವನದ ನಮ್ಮ ಕಾರ್ದಡಿತಿತ್ತಿನಂಚಿನ ಕಾಲಚಕ್ರ ಅತ್ತಿನ ನಮ್ಮ ಕಾರ್ದಡಿತಿತ್ತಿನಂಚಿನ ಚಕ್ರ ಒಂದು ಸುದೀರ್ಘವಾದ ನಮ್ಮ ಬದುಕಿಗೂ ನಮ್ಮ ಜೀವನದ ಸಾರ್ಥಕತೆಗೆ ನಮ್ಮ ಬದುಕದ ಪ್ರತಿಯೊಂದು ಈ ದೇಹಡುಪ್ಪುನಂಚಿನ ಅಂಗಾಂಗಡುಪ್ಪುನಂಚಿನ ನರನಾಡಿಗೂ ನಮ್ಮ ದೇಹಡುಪ್ಪುನಂಚಿನ ತರೆಯರ್ದು ಉಂಗುಷ್ಟ ಮುಟ್ಟ ಉಪ್ಪುನಂಚಿನ ಎನ್ಮ ಸಂದಗು ಶಕ್ತಿ ಕೊರ್ಪಡೋ ಪನ್ಪುನ ಸದುದ್ದೇಶಡು ಈ ಬಂಡಿ ಆರಾಧನೆ ಬ್ರಹ್ಮರಥೋತ್ಸವ ದೇವರಿಗೆ ಒಂದು ಪುರ ಸಮರ್ಪಣೆಯ ಪುನಂಚಿನ ಸುಯೋಗನು ಅವಕಾಶನು ಪುಣ್ಯ ಸಂಚಯ ಬೋಡಾಯಿನಂಚಿನ ಶಕ್ತಿದ ಪ್ರಕ್ರಿಯೆನು ಅನಾವರಣ ಮನಪರೆ ಬಾಳ್ಯಾತ ಅವಕಾಶ ಕೊಡೋದು ಬರ್ತೇವೆ ಕಾರ್ಲದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಸಮಿತಿದ ಕಾರ್ಯಾಲಯ ಉದಿಪನ ಬೊಕ್ಕ 2027 ನಡಪನ ಮಹಾಮಸ್ತಕಾಭಿಷೇಕದ ದಿನ ನಿಘಂಟು ಮಲ್ಪನ ಕಾರ್ಯಕ್ರಮ ಏಪ್ರಿಲ್ 11 ಕಾರ್ಲದ ದಾನಶಾಲೆ ಭಗವಾನ್ ಶ್ರೀ ಬಾಹುಬಲಿ ಪ್ರವಚನ ಮಂದಿರುಡು ನಡಪನೊಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರು ಕಾರ್ಲದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕದ ಸಮಿತಿದ ಕಾರ್ಯಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್
ಕಾರ್ಲಾಡು ಸುದ್ದಿಗುಟ್ಟುಡು ಪಾತಿರ್ದು ಮಹಾ ಮಸ್ತಕಾಭಿಷೇಕ ಸಮಿತಿದ ಕಾರ್ಯಾಲಯ ಉದಿಪನ ಬೊಕ್ಕ ರಡ್ಡ ಸರತ 7 ನಡಪನ ಮಹಾ ಮಸ್ತಕಾಭಿಷೇಕದ ದಿನ ನಿಘಂಟು ಮಲ್ಪನ ಕಾರ್ಯಕ್ರಮ ಏಪ್ರಿಲ್ 14 ಕಾರ್ಲದ ದಾನಶಾಲೆ ಭಗವಾನ್ ಶ್ರೀ ಬಾಹುಬಲಿ ಪ್ರವಚನ ಮಂದಿರೋಡು ನಡಪುಂಡು. ಕಾರ್ಲಾ ದಾನಶಾಲೆ ಶ್ರೀ ಜೈನ ಮಠದ ರಾಜಗುರು ಧ್ಯಾನ ಯೋಗಿ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿ ರೀತದ ಮಹಾ ಮಸ್ತಕಾಭಿಷೇಕ ಸಮಿತಿದ ಗುರುಕಾರ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ 2027 ಮಹಾ ಮಸ್ತಕಾಭಿಷೇಕದ ದಿನ ನಿಘಂಟು ಮಲ್ಪೇರಿಂದ ಅರ್ಪಣೆರು. ಒಡಿಪೋ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಾ ಮಸ್ತಕಾಭಿಷೇಕದ ಸಮಿತಿದ ಕಾರ್ಯಾಲಯ ಉದಿಪನ ಮಲ್ಪೇರು. ಮಹಾ ಮಸ್ತಕಾಭಿಷೇಕ ಸಮಿತಿದ ಮರ್ಯಾದೆ ಸಂರಕ್ಷಕರು ಮಂತ್ರಿ ಡಿ ಸುಧಾಕರ್ ಸಭಾ ಕಾರ್ಯಕ್ರಮ ಉದಿಪನ ಮಲ್ಪೇರು. ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕರು ಬಿ ಸುನೀಲ್ ಕುಮಾರ್, ಅದಾನಿ ಸಂಸ್ಥೆದ ಕಿಶೋರ್ ಆಳ್ವ, ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ದುಂಬದ ಮಂತ್ರಿ ಮಹಾ ಮಸ್ತಕಾಭಿಷೇಕ ಸಮಿತಿದ ಒತ್ತು ಗುರುಕಾರ್ಯರು ಅಭಯಚಂದ್ರ ಜೈನ್, ಉದಯ ಕೃಷ್ಣಯ್ಯ ಶೆಟ್ಟಿ, ಚಾರಿಟೇಬಲ್ ಟ್ರಸ್ಟ್ ಆಡಳಿತ ಟ್ರಸ್ಟಿ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಮಲ್ಲವಿನ್ಯರಾದ ಪಾಲ್ದಿತ್ತಂಬೇರೆಂದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ತೆರಿಪಾಯರು. ಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿ, ಸಮಿತಿ ಕಾರ್ಯಂತರು ಪುಷ್ಪರಾಜ್ ಜೈನ್, ಮೋಹನ್ ಪಡಿವಾಳ್, ಪ್ರಭಾತ್ ಕುಮಾರ್, ಅನಂತರಾಜ ಪೂವಣಿ, ಸಂಪತ್ ಸಾಮ್ರಾಜ್ಯ, ಸುಧೀರ್ ಪಡಿವಾಳ್, ಜಯಕೀರ್ತಿ ಕಡಂಬ, ಹೇಮಚಂದ್ರ ಜೈನ್, ಸುನೀಲ್ ಕುಮಾರ್ ಬಜಗೋಳಿ, ಮಹಾವೀರ ಹೆಗ್ಡೆ ಇಂಚ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತೇರು. ರಾಷ್ಟ್ರ ಸೇವೆಡು ರಿಕ್ಷಾ ಡ್ರೈವರ್ಲಿನ ಪಾಲುಂಡು ಕರ್ನಾಟಕ ಕಿಯೋನಿಕ್ಸ್ ದುಂಬದ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ ಪಂತೆರು. ರಿಕ್ಷಾ ಡ್ರೈವರ್ ಅಸೋಸಿಯೇಷನ್ ಬಂಟ್ವಾಳದ ಬಂಗಾರ ಪರ್ಬ ಬೊಕ್ಕ ರಿಕ್ಷಾ ಭವನದ ಬುಳ್ಳಿ ಪರ್ಬದ ಲೇಸಡು ಆರ್ಪಾತಿರಿಯರು. ರಿಕ್ಷಾ ಡ್ರೈವರ್ ಅಸೋಸಿಯೇಷನ್ ಬಂಟ್ವಾಳದ 5ನೇ ವರ್ಷದ ಸುವರ್ಣ ಮಹೋತ್ಸವ ಬೊಕ್ಕ ರಿಕ್ಷಾ ಭವನದ 25ನೇ ವರ್ಷದ ಬುಳ್ಳಿ ಪರ್ಬ ಬಿಸಿ ರೋಡ್ ನಡೆತಲು. ರಾಜ್ಯ ಕಿಯೋನಿಕ್ಸ್ ದುಂಬದ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ ಮಲ್ಲ ಬಿನ್ನಿರಾದ ಪಾತಿರ್ದು ಸಂಘಟನೆ ಹಿಡಿದು ರಿಕ್ಷಾ ಡ್ರೈವರ್ಲಿನ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಸಾಧ್ಯ ಉಂಡು. ರಾಷ್ಟ್ರ ಸೇವೆಡು ರಿಕ್ಷಾ ಡ್ರೈವರ್ಲಿನ ಪಾಲುಂಡು ಪಂಡೇರು. ನನುರಿ ಮಲ್ಲ ಬಿನ್ನೆ ಬಿಜೆಪಿ ನಾಯಕಿ ಸಂದೇಶ್ ಶೆಟ್ಟಿ ಪಾತಿರ್ದು ಬೇಲೆಡು ಕೀಳರಿಮೆ ಎಡ್ಡೆತ್ತು ಸಾಧನೆ ಮುಖ್ಯ. ರಿಕ್ಷಾ ಡ್ರೈವರ್ಲು ರಾಷ್ಟ್ರದ ತತ್ವದ ಡ್ರೈವರ್ ಲಾದುಲೆರೆಂದು ಪಂಡೇರು. ಸಂಘದ ಗುರುಕಾರ್ಯರು ರಾಜೇಶ್ ಬುಲ್ಕಲ್ ಕಾರ್ಯಕ್ರಮದ ಗುರುಕಾರ್ಮೆ ವಹಿಸಿದ್ದರು. ಬಂಟ್ವಾಳ ಪುರಸಭೆ ದುಂಬದ ಸದಸ್ಯರು ಬಿ ಮೋಹನ್, ಹಿರಿಯ ವಕೀಲರಾಯನ ನಾರಾಯಣ ಪೂಜಾರಿ, ಲೈನ್ ಸ್ಥಾಪಕ ಗುರುಕಾರ್ಯರು ವಸಂತ ಬಿ ಬಾಳಿಗ, ಸಂಘದ ಒತ್ತು ಗುರುಕಾರ್ಯರು ಹುಸೇನ್ ಪರ್ಲಿಯಾ ಒಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮ ಇಟ್ಟಿದ್ದರು. ಜಿಲ್ಲೆಯಲ್ಲಿ ರಿಕ್ಷಾ ಡ್ರೈವರ್ಗಳಿಗೆ ಒಂದು ಸ್ವಂತ ಕಟ್ಟಡ ಇರತಕ್ಕಂತಹ ಒಂದು ವ್ಯವಸ್ಥೆ ಇರತಕ್ಕಂತಹ ಒಂದು ಸಂಘಟನೆ ಇದ್ರೆ ಅದು ಬಂಟ್ವಾಳ ರಿಕ್ಷಾ ಡ್ರೈವರ್ ಅಸೋಸಿಯೇಷನ್ ಅನ್ನುವಂಥದ್ದು ನಿಜ ಕಮ್ಮಿ ಮಾಡುವಂಥ ವಿಚಾರ. ಜಗತ್ತು ಬೆಲೆ ಕೊಡುವುದು 2 ಶಕ್ತಿಗಳಿಗೆ ಮಾತ್ರ. ಒಂದು ಜ್ಞಾನ ಶಕ್ತಿಗೆ, ಇನ್ನೊಂದು ಸಂಘಟನಾ ಶಕ್ತಿಗೆ. ಜಗತ್ತು ಬೆಲೆ ಕೊಡುವುದು 2ಕ್ಕೆ. ಒಂದು ಜ್ಞಾನ ಶಕ್ತಿಗೆ, 2ನೇದು ಸಂಘಟನಾ ಶಕ್ತಿಗೆ. ರಿಕ್ಷಾ ಡ್ರೈವರು ಸಂಘಟನಾ ಶಕ್ತಿ ಇದ್ರೆ ಮಾತ್ರ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು. ನೀವು ಆಗಿದ್ದೀರಾ ಕೇಳಿದ್ರೆ ಆಗಿದ್ದೀರಿ, ಆದರೆ ಎಲ್ಲಿ ಯಾವ ಗುರಿ ಮುಟ್ಟಬೇಕು ಅನ್ನುವಂಥದ್ದು ಮುಟ್ಲಿಕ್ಕೆ ಆಗಿಲ್ಲ. ಇವತ್ತು 50 ವರ್ಷದ ಸುವರ್ಣ ಮಹೋತ್ಸವ, ಕಟ್ಟಡದ ಬೆಳ್ಳಿ ಹಬ್ಬ. ಎಷ್ಟು ಜನ ಇದ್ದಾರೆ ರಿಕ್ಷಾ ಡ್ರೈವರ್ಗಳು ಹೇಳಿದ್ರೆ ಬೇಸರ ಆಗ್ಬೋದು.
ವಾಸ್ತವಿಕತೆಯ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸಮಸ್ಯೆ ಇದೆ. ಬಂಟ್ವಾಳದಲ್ಲಿ ನನ್ನ ಲೆಕ್ಕದಲ್ಲಿ ಸುಮಾರು 600ಕ್ಕೂ ಹೆಚ್ಚು ರಿಕ್ಷಾಗಳಿದೆ. 600ಕ್ಕೂ ಮಿಕ್ಕಿದೆ ನನ್ನ ಲೆಕ್ಕದಲ್ಲಿ. ಡ್ರೈವರ್ ಅಂತ ಕೇಳಿದ್ರೆ ಸಣ್ಣ ವಿಚಾರ ಅಲ್ಲ. ರಾಷ್ಟ್ರ ಸೇವೆಯಲ್ಲಿ ನಿಮ್ಮದು ಕೂಡ ಪಾತ್ರ ಇದೆ. ಆ ರಾಷ್ಟ್ರ ಸೇವೆ ಏನು ಅನ್ನುವಂಥದ್ದು ನಿಮ್ಮ ಮನೆಯವರಿಗೆ ಗೊತ್ತಿರಬೇಕು, ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಈ ಸಮಯದಲ್ಲಿ ಚಕ್ರಪೇಟಿನ ನಿವೃತ್ತ ಯೋಧರಾದ ಜಾರ್ಜ್ ಪಾಯ್ಸ್ರವರು ಒಂದು ಆಟೋ ರಿಕ್ಷಾನ್ನು ಖರೀದಿಸಿ ಪೇಟೆಗೆ ಬಾಡಿಗೆ ಇಳಿಸಿದರು. ಈ ಆಟೋ ರಿಕ್ಷಾದ ನಂಬರವು MIX 7310 ಆಗಿತ್ತು. ಈ ಮೂಲಕ ಬಂಟ್ವಾಳ, ಪಾಣಮಂಗಳೂರು, ಬಿಸಿರೋಡ್ ಮುಂತಾದ ಪ್ರದೇಶಗಳಿಗೆ ಪ್ರತಿಯೊಬ್ಬ ಪ್ರಯಾಣಿಕರಿಗೆ 25 ಪೈಸೆಯಲ್ಲಿ ಇಬ್ಬರನ್ನು ಕೂರಿಸಿ ಸರ್ವಿಸ್ ಮೂಲಕ ಬಾಡಿಗೆ ಪ್ರಾರಂಭ ಮಾಡಲಾಯಿತು. ಕ್ರಮೇಣ 3 ಜನರಿಗೆ ಕೂರಲು ಅವಕಾಶ ಸಿಕ್ಕಿತು. ಜನರಿಗೆ ಆಟೋ ರಿಕ್ಷಾದ ಅವಲಂಬನೆ ಹೆಚ್ಚಾದಂತೆಲ್ಲ ಆಟೋ ರಿಕ್ಷಾ ಸಂಖ್ಯೆಗಳು ಹೆಚ್ಚಾಗುತ್ತಾ ಹೋಯಿತು. ಮಂಗಳೂರಿನ ಗೊಂಗನ್ ಬ್ರದರ್ಸ್, ಚಕ್ರಪೇಟೆಯ ಸಂತಾನ ಬ್ರದರ್ಸ್, ಬಂಟ್ವಾಳದ ಬಂಗಾರದ ವ್ಯಾಪಾರಿಗಳಾದ ದಾಮೋದರ ಬಳಿಗ ಮುಂತಾದವರು ಆಟೋ ರಿಕ್ಷಾ ಪೇಟೆಗಳಿಗೆ ಸಂಚಾರಗಳಿದ್ದವು. ಇದರ ಮೇಲೆ ಆಟೋ ರಿಕ್ಷಾಗಳು ಸಾಧಾರಣ 100ಕ್ಕೆ ದಾಟಿದರು. ಅದೇ ರೀತಿ ನಂದಾವರ, ಪಾಣಮಂಗಳೂರು, ಹೊರಟೆಗೋದವು, ಬಿಸಿ ರೋಡ್ ಮುಂತಾದ ಪ್ರದೇಶಗಳಿಂದ ಆಟೋ ರಿಕ್ಷಾಗಳ ಬಾಡಿಗೆ ಮಾಡ್ತಾ ಇದ್ದರು. ಕುಡ್ಲಪದಂಗಡಿದ ಪೆರ್ಲಗುರಿ ಶ್ರೀ ರಕ್ತೇಶ್ವರಿ ಆದಿನಾಗಬ್ರಹ್ಮ ಬೊಕ್ಕ ಪರಿವಾರ ದೈವಲಿನ ಸನ್ನಿಧಿಡ ಐತಾರ ಸಪರಿವಾರ ಶ್ರೀ ನಾಗಬ್ರಹ್ಮ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ಬೈಯಗ್ ನಾಗ ತನು ಮಂಡಲ ತರ್ಪಣ ಪ್ರಸನ್ನ ಪೂಜೆ ನಡೆತಂಡ. ಕುಡ್ಲಪದಂಗಡಿದ ಪೆರ್ಲಗುರಿ ಶ್ರೀ ರಕ್ತೇಶ್ವರಿ ಆದಿ ನಾಗಬ್ರಹ್ಮ ಬೊಕ್ಕ ಪರಿವಾರ ದೈವಲಿನ ಸನ್ನಿಧಿಡ ಐತಾರ ಸಪರಿವಾರ ಶ್ರೀ ನಾಗಬ್ರಹ್ಮ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ಜುಮಾದಿ ಬಂಟ ಬೊಕ್ಕ ಪರಿವಾರ ದೈವಲೆಗ್ ಸಾನ್ನಿಧ್ಯ ಕಲಶಾಭಿಷೇಕದ ಕಾರ್ಯಕ್ರಮಗಳು ಏಪ್ರಿಲ್ 17-15 ಮುಟ್ಟ ನಡೆತೊಂದುಂಡು. ಐತಾರ ಸಪರಿವಾರ ಶ್ರೀ ನಾಗಬ್ರಹ್ಮ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ಅಟ್ಟಣೆ ಆದಿತ್ತದ ಕಾರಣ ದೇರಬೈಲ್ ರಮೇಶ್ ತಂತ್ರಿ ಬೊಕ್ಕ ದೇರಬೈಲ್ ಶಿವಪ್ರಸಾದ್ ತಂತ್ರಿಯರ್ನ ಪೌರೋಹಿತ್ಯಡು ಕ್ಷೇತ್ರದ ಪೂಜೆ ಮಲ್ಪನ ರಘುವೀರ್ ಭಟ್ ಇತ್ತದ ಧಾರ್ಮಿಕ ವಿಧಿವಿಧಾನುಲಿನ ಕರಿತೇರು. ಅಷ್ಟದ್ರವ್ಯ ಮಹಾಗಣಪತಿ ಹೋಮ, ನಾಗದೇವರಿಗೆ 41 ಕಲಶ ಪ್ರತಿಷ್ಠೆ, ಬ್ರಹ್ಮದೇವರಿಗೆ 25 ಕಲಶ ಪ್ರತಿಷ್ಠೆ, ಚಾಮುಂಡಿ ಪರಿವಾರ ದೇವರಿಗೆ 9 ಕಲಶ ಪ್ರತಿಷ್ಠೆ, ಪ್ರಧಾನ ಹೋಮ, ಪವಮಾನ ಹೋಮ, ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ, ಪರಿವಾರ ದೇವತಾ ಕಲಶಾಭಿಷೇಕ ನಡಪಾದ ಮಹಾಪೂಜೆ ಮಲ್ತೇರು. ಅಷ್ಟಪವಿತ್ರ ನಾಗ ತನುಮಂಡಲ ರಚನೆಯಾದ ಮಧ್ಯಾಹ್ನ ಮಲ್ಲಮಟ್ಟದ ಅನುಪಪ್ರಸಾದ ನಡೆತಂಡು. ಊರು ಪರ ಊರ ಭಕ್ತರು ಈ ಪೊರ್ತುಡು ಇತದು ಶ್ರೀ ನಾಗಬ್ರಹ್ಮ ಬೊಕ್ಕ ಪರಿವಾರ ಶಕ್ತಿಲಿನ ಇಂಬು ನಟ್ಟೊಂಡೆರು. ಪಯ್ಯಗ ನಾಗತನು ಮಂಡಲ ತರ್ಪಣ ಪೂಜೆ ಸುರು ಮಲ್ತದ. ರಾತ್ರಿ ಮಹಾಪೂಜೆ ನಾಗತನು ತರ್ಪಣ ಸೇವೆ ನಡಪಾದ ಭಕ್ತರಿಗೆ ಪ್ರಸಾದ ಪಟ್ಟಿಯರು. ಪೆರ್ಲಗುರಿ ಶ್ರೀ ರಕ್ತೇಶ್ವರಿ ಆದಿ ನಾಗಬ್ರಹ್ಮ ಬೊಕ್ಕ ಪರಿವಾರ ದೈವಲಿನ ಸನ್ನಿಧಿ ಆಡಳಿತ ಸಮಿತಿ ಗುರುಕಾರ್ಯರು ಕಾರ್ತಿಕ್ ಬಿ ಶೆಟ್ಟಿ, ಮರ್ಯಾದೆ ಗುರುಕಾರ್ಯರು ಮಾನತ ಮರುಳಿ, ಸಂಚಾಲಕಿಯರು ರವೀಂದ್ರ ಕೆ, ಒತ್ತು ಗುರುಕಾರ್ಯರು ಗೋಪಾಲಕೃಷ್ಣ ಶೆಟ್ಟಿ, ಪ್ರಧಾನ ಕಾರ್ಯಂತಿಯರು ಶಿವಪ್ರಸಾದ್, ಪಣವು ಗುರುಕಾರ್ಯರು ಜಗದೀಶ ಪೆರ್ಲಗುರಿ ಬೊಕ್ಕ ಮಾತ ಸದಸ್ಯರು ಮಹಿಳಾ ಸಮಿತಿ ಗುರುಕಾರ್ದಿ ಭವಾನಿ ನಾಗೇಶ್, ಒತ್ತು ಗುರುಕಾರ್ದಿ ವನಿತಾ ದಾಮೋದರ, ಕಾರ್ಯಂತಿಯರು ಲಕ್ಷ್ಮೀ ಜಗದೀಶ ಜೊತೆ ಕಾರ್ಯಂತಿಯರು ಹರ್ಷಿತಾ, ಪಣವು ಗುರುಕಾರ್ದಿ ಸುಶೀಲಾ ಬೊಕ್ಕ ಸದಸ್ಯರು ಉತ್ಸವ ಸಮಿತಿ ಗುರುಕಾರ್ಯರು ಉದಯ್ ಶೆಟ್ಟಿ ಎಯ್ಯಾಡಿ, ಪ್ರಧಾನ ಕಾರ್ಯಂತಿಯರು ಸುರೇಶ್ ಆಚಾರ್ಯ, ಪಣವು ಗುರುಕಾರ್ಯರು ವಸಂತಿ ಎನ್ ರೈ, ಪ್ರಧಾನ ಸಂಚಾಲಕಿಯರು ರವೀಂದ್ರ ಕೆ ಪೆರ್ಲಗುರಿ ಬೊಕ್ಕ ಸದಸ್ಯರು ಈ ಪುರ್ತೊಡು ಇತ್ತರು. ಏಪ್ರಿಲ್ 15 ಬುಧವಾರ ರಾತ್ರಿ 8 ಗಂಟೆಗೆ ಜುಮಾದಿ ಬಂಟನೇಮ, 12 ಗಂಟೆಗೆ ಕಲ್ಲುರುಟಿಗೆ ಪಂಜುರ್ಲಿ ಕೋಲ, ಗುರುವಾರ ಪುಲ್ಯಕಾಣ 8 ಗಂಟೆಗೆ ಗುಳಿಗನ ಕೋಲ ನಡಪೆರ ಉಂಡು. ಧಾರ್ಮಿಕ ಕೇಂದ್ರలు ಸರಿಯಾಯಿನ ಸ್ಥಿತಿ ಇಟ್ಟದು ಅವಳು ನಿಚ್ಚಲ ವಿಧಿವಿಧಾನలు ನಡಪೊಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಪಂತೆರು. ಕುಡ್ಲದ ಅರ್ತಿವೊಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರು. ಕುಡ್ಲದ ಕುಂಜತ್ತ ಬೈಲ್ ಕೊರಂಗಿ ಬೈಲ್ದ ಆರ್ತಿ ಒಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ಐತಾರ ಅಷ್ಟಬಂಧ ಬ್ರಹ್ಮ ಕಲಶದ ಧಾರ್ಮಿಕ ಸಭೆ ನಡೆತಂಡ. ಸುಧಾಕರ್ ಆಳ್ವ ಕಾವೂರು ಎತ್ಕೊಂಡಿರು. ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಗುರ್ಕಾರ್ಮಿಡ್ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯರು ಇತ್ತದ ಧಾರ್ಮಿಕ ಸಭೆ ಉದಿಪನಾಡು. RSS ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಜೊತೆ ಕಾರ್ಯವಾಹ ಪ್ರಕಾಶ್ PS ಧಾರ್ಮಿಕ ಉಪನ್ಯಾಸ ಕೊಡ್ದು. ದೇವರಿಗೆ ಪ್ರಿಯವಾಯಿನ ದೇಶ ಭಾರತ ಮುಲ್ಪದ ಸಂಸ್ಕಾರ ವರಿಪವನ ಕೆಲಸ ನಡಪೊಡೊಂದು ಪಂಡಿರು. ರಾಜ್ಯದ ದುಮ್ಮದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಾದ ಪಾತಿರಿಯರು. ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ಕೊಡ್ದು ದೇವರನ ಮಿತ್ತದ ನಂಬಿಕೆ ಭಕ್ತಿ ನಿಘಂಟಾದಿಪ್ಪೊಡು ಧಾರ್ಮಿಕ ಕೇಂದ್ರಗಳು ಸರಿಯಾದ ಸ್ಥಿತಿ ರುಪ್ಪೊಡು ಅವಳು ನಿಚ್ಚ ವಿಧಿ ವಿಧಾನలు ನಡಪೊಡೊಂದು ಪಂಡಿರು. ದುಮ್ಮದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ, ಧಾರ್ಮಿಕ ಪರಿಷತ್ ರಾಜ್ಯ ಸಮಿತಿ ಸದಸ್ಯರು ಮಲ್ಲಿಕಾ ಪ್ರಶಾಂತ್ ಪಕ್ಕಳ, ದುಮ್ಮದ ಮೇಯರ್ ಭಾಸ್ಕರ್ ಮೊಯ್ಲಿ ಬೊಕ್ಕ ಶಶಿಧರ್ ಹೆಗ್ಡೆ, ಬಂಟನ್ನಯ್ಯನ ನಾಡವೀರನ ಮಾತೃ ಸಂಘದ ಗುರುಕಾರ್ಯ ರಜತ್ ಕುಮಾರ್ ರೈ ಮಾಲಾಡಿ,
ಜಾರ ಆದಿ ಜಾರಂದಾಯ ದೇವಸ್ಥಾನದ ಪ್ರಕಾಶ್ ಜತ್ತಿ ಪೂಜಾರಿ, ಉದ್ಯಮಿ ಕೇಶವ ಅಮೀನ್, ಅತ್ತಿಒಡಲು ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಡಾಕ್ಟರ್ ನರೇಶ್ ರೈದೆ ಪುಣಿಗುತ್ತು, ವಿಜಯಲಕ್ಷ್ಮಿ ಮಧುಕರಮಲ್ಲಿ, ಸಮಿತಿಲಿನ ಆಶಿಕ್ ಬಳ್ಳಾಲ್ ಕೂಳೂರು ಬೂಡು, ಸುಧಾಕರ್ ಶೆಟ್ಟಿ ಮುಗ್ರೋಡಿ, ವಿಠಲ್ ಆಳ್ವ ಪರಮೊಗೆರು ಧಾರ್ಮಿಕ ಸಭೆಟ್ಟಿದ್ದರು. ದೀಪಕ್ ಪೂಜಾರಿ ಮುಲ್ಲಕಾಡ್, ಸೊಲ್ಮಿ ಸಂದಾಯರು, ಡಾಕ್ಟರ್ ಪ್ರಿಯಾ ಹರೀಶ್, ಶಿಲ್ಪಾ ಸಂತೋಷ್, ಮುಖ ಸುರೇಖಾ ಶೆಟ್ಟಿ ಕಾವೂರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಒಂದಷ್ಟು ವರ್ಷಗಳ ಹಿಂದೆ ತುಂಬಾ ಕಾರ್ಮಿಕ ವರ್ಗ, ಕಷ್ಟದಲ್ಲಿ ಬದುಕುವಂತ ಜನ ಹೆಚ್ಚಿದ್ದಂತ ಪ್ರದೇಶ. ಈ ಕಡೆ ಸುತ್ತಮುತ್ತ ಜ್ಯೋತಿನಗರ ಇರ್ಬೋದು, ಈ ಕಡೆ ಅನೇಕ ಪ್ರದೇಶಗಳಲ್ಲಿ ಕಾರ್ಮಿಕ ವರ್ಗ ಹೆಚ್ಚಿತ್ತು. ಆದರೆ ಬರ್ತಾ ಬರ್ತಾ ಒಂದು ಒಳ್ಳೆಯ ವಸತಿ ಪ್ರದೇಶವಾಗಿ ಅಭಿವೃದ್ಧಿ ಕಾಣುವಂತ ಒಂದು ವ್ಯವಸ್ಥೆ ಕುಂಜತಬೈಲಿನಲ್ಲಿ ಆಯ್ತು. ಈ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದ್ದ ಹಾಗೆ ಪವಿತ್ರವಾದಂಥ ಈ ದೇವಸ್ಥಾನವು ಕೂಡ ಈ ರೀತಿಯಲ್ಲಿ ನಮಗೆಲ್ಲರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯಚಕಿತರನ್ನಾಗಿ ಮಾಡುವ ರೀತಿಯಲ್ಲಿ ಅಭಿವೃದ್ಧಿ ಆದದ್ದು ನೋಡಿದಾಗ ಮನಸ್ಸು ತುಂಬಾ ಆನಂದದಿಂದ ತುಂಬಿ ಬರುತ್ತೆ. ಈ ದೇವಸ್ಥಾನ ಇಷ್ಟು ದೊಡ್ಡ ರೀತಿಯಲ್ಲಿ ಜೀರ್ಣೋದ್ಧಾರ ಆಗ್ಬೋದು, ಇದರ ಪಕ್ಕದಲ್ಲೇ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಹಾಲ್ ನಿರ್ಮಾಣ ಆಗ್ಬೋದು ಅಂತ ಹೇಳಿ ತುಂಬಾ ಜನ ಕನಸು ಕಂಡಿರ್ಲಿಕ್ಕಿಲ್ಲ. ಆದರೆ ಈ ಸಲದ ಜೀರ್ಣೋದ್ಧಾರ ಬ್ರಹ್ಮಕಲಶ ಅತ್ಯಂತ ವೈಭವದಿಂದ ಇಲ್ಲಿ ನಡೀತಾ ಇರೋದು ನೋಡಿದಾಗ ಭಕ್ತರಾದ ನಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿ ಬರುವಂಥ ಒಂದು ಸನ್ನಿವೇಶ. ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರನ್ನ ನಾನು ಮನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ನಾನು 22 ವರ್ಷದ ಪಿರವಗು ಅಪ್ಪಗ ಸುರೂತ ಇಲೆಕ್ಷನ್ಗೆ ಮೂಲು ಈ ದೇವಸ್ಥಾನದ ಅಡೆಗೆ ಬೈದೇನೆ. ಅಪ್ಪಗ ಭಾರಿ ಕಷ್ಟ ಇತ್ತು ಬರ್ರೆ ಸಾದಿ ಬಂಡೆಕಲ್ಲದ ನಡುಟು ಜತ್ತೊಂದು ಓಣಿ ವರಂಕುಡು ಬರ್ಪಣಂಚಿನ ಸಾದಿ ಅಪ್ಪಗ ಬೈದೆ. ಆಣ ಇನಿ ಒಂಜಿ ಯೋಗ ಬೈದೇನೆ. ಇನಿ ಹತ್ತು ಮುರಾಣಿ ಇತ್ತಂಡ ದೇವೇರು ಇನಿಕಲ್ ಎತ್ತೇರೆ ನಾನು ಬಹುಶಃ ಹಣ ನಿಖಲ್ನ ಪೂರ ಕೆಲಸ ಇನ್ನು ವಿಶೇಷವಾದ ಈ ಪರಿಸರದ ಈ ದೇವಸ್ಥಾನವನ್ನು ಈ ನಮ್ಮನಿ ಕೊಂಡ್ಬರೋಡನ್ನ ಬಹುಶಃ ಮುಗ್ರೋಡಿಯನ್ನು ನಮ್ಮ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಪಂಡ್ಬೇಟಿಗೆ ಮಾತಾರೆಲ್ಲ ಭಾರಿ ಪೊರ್ಲಾಪುಂಡೇ ಪಂಡದ ಲೆಕ್ಕ ಅಂಡ ಈ ಊರು ಪೊರ್ಲಾತಂಡು ಭಾರಿ ಪೊರ್ಲು ಮಲ್ತಿದ್ದಾರೆ ಅಂಚೆ ನಿಖಲ್ನ ಶ್ರಮ ಭಕ್ತಾದಿನೇರು ಬೊಕ್ಕ ಪರಿಸರದ ಕಾರ್ಯಕರ್ತರನ್ನ ಶ್ರಮಟು ಇನ್ನು ಈ ದೇವಸ್ಥಾನ ಸಂಪೂರ್ಣವಾದ ಕಟ್ಟಡ ನಿರ್ಮಾಣ ಆದ ಮಾತೆರೆಲ್ಲ ಒಂಜಿ ಧಾರ್ಮಿಕ ಪ್ರಜ್ಞೆ ಮೂಡಿಸವನಂಚಿನ ಕೆಲಸ ಮೂಲ ಆತನು. ನಮ್ಮ ಸಮಾಜದ ಒಂದು ಮಹತ್ತರವಾದಂಥ ಒಂದು ಸಮಾಜ ಬಾಂಧವರ ಒಂದು ಬದ್ಧತೆಯನ್ನು ನಾವು ಯಾವತ್ತಿಗೂ ಉಳಿಸಿಕೊಂಡ ಕಾರಣ ಇಂತಹ ದೇವಾಲಯಗಳು ಇವತ್ತು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇದೆ. ನಮ್ಮ ಮನೆಯಲ್ಲಿ ನಾವು ಎಷ್ಟೇ ಕಷ್ಟದಲ್ಲಿರಲಿ, ಎಷ್ಟೇ ಕಷ್ಟ ಕಾರ್ಪಣ್ಯಗಳಿರಲಿ, ನಮ್ಮ ದೇವಾಲಯಗಳು ನಮ್ಮ ಊರಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅದು ಜೀರ್ಣೋದ್ಧಾರಗೊಳ್ಳುತ್ತದೆ ಅನ್ನುವಾಗ ನಾವೆಲ್ಲ ನಮ್ಮ ಕಷ್ಟಗಳನ್ನು ಮರೆತು ಅಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ತೇವೆ. ಅದು ತನು ಮನ ಧನ ಯಾವ ರೀತಿಯಲ್ಲಾದರೂ ಆಗಬಹುದು, ನಾವು ಅಂತಹ ಕಾರ್ಯಗಳಲ್ಲಿ ಪಾಲ್ಗೊಳ್ತೇವೆ. ಆ ಒಂದು ಬದ್ಧತೆ ಶ್ರದ್ಧೆ ನಮ್ಮ ಹಿಂದೂ ಸಮಾಜದಲ್ಲಿ ಇರುವ ಕಾರಣದಿಂದ ಇವತ್ತು ನಮ್ಮ ದೇವಾಲಯಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ವಿಜೃಂಭಣೆಯಿಂದ ಇವತ್ತು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇದೆ. ಬೆಳ್ತಂಗಡಿ ತಾಲೂಕು ಮಚ್ಚಿನ ಗ್ರಾಮಡು ಶ್ರೀ ಮಹಾಗಣಪತಿ ಭಜನಾ ಮಂಡಳಿದ ನಿಲೆಟ್ ಕುದ್ರಡ್ಕ ಭಜನೋತ್ಸವ ಆಯ್ತಾರ ಬಯ್ಯಗ ನಡೆತಲು. ವಾರಣಾಸಿ ಕಾಶಿ ಮಠದ ಶ್ರೀ ಶಂಕರಾನಂದ ಸರಸ್ವತಿ ಸ್ವಾಮೀಜಿ ಭಜನೋತ್ಸವ ಉದಿಪನ ಮಲ್ತಿರು. ಬೆಳ್ತಂಗಡಿ ತಾಲೂಕು ಮಚ್ಚಿನ ಗ್ರಾಮದ ಕುದ್ರಡ್ಕ ಶ್ರೀ ಮಹಾಗಣಪತಿ ಭಜನಾ ಮಂಡಳಿದ ನಿಲೆಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಗುರುವಾಯನಕೆರೆ ಬೊಕ್ಕ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಗುರುವಾಯನಕೆರೆ ತಾ ಜೊತೆ ಸೇರಿಗಿಡ ಆಯ್ತಾರ ಶ್ರೀ ಮಹಾಗಣಪತಿ ಭಜನಾ ಮಂದಿರುಡು ಕುದ್ರಡ್ಕ ಭಜನೋತ್ಸವ ಅಟ್ಟಣೆ ಮಲ್ತದಿತ್ತೆರು. ಕಾಂಡೆ 48 ಗಣಪತಿ ಹವನ ಮಧ್ಯಾಹ್ನ ಪೂಜೆ ಕರಿತದ ಬಯ್ಯಗ್ ಎಕ್ಕ ಭಜನದ ಮಂಗಳೋತ್ಸವ ಮಲ್ತೆರು. ಕುದ್ರಡ್ಕ ಭಜನೋತ್ಸವಗೂ ಸ್ವಾಮೀಜಿ ಬೊಕ್ಕ ಬಿನ್ನೇರಿನ ಮೆರವಣಿಗೆಗೆ ಎದ್ಕೊಂಡಿರು. ವಾರಣಾಸಿ ಕಾಶಿ ಮಠದ ಪರಮಹಂಸ
ಪಾರಿವ್ರಾಜಕಾಚಾರ್ಯ ಶ್ರೀ ಶಂಕರಾನಂದ ಸರಸ್ವತಿ ಸ್ವಾಮೀಜಿ ಕುದ್ರಡ್ಕ ಭಜನೋತ್ಸವ ಉದಿಪನ ಮಲ್ತೆರು. ಪಾಕ ಭಜನ ಮಂಡಳಿದಕಲು ಸೇರ್ದು ಕುದ್ರಡ್ಕ ಭಜನೋತ್ಸವ ನಡಪಾದ ಕೊರಿಯರು. ಅಕೇರಿಗೂ ಮುಗಿತಲ ಸಭಾ ಕಾರ್ಯಕ್ರಮಟು ಭಜನಾ ಸಾಧಕರಿಗೂ ಮರ್ಯಾದೆ ಸಂದಾಯ್ತ ಮಲ್ತೆರು. ಮಾತಾ ಭಜನಾ ಮಂಡಳಿ ದಕ್ಲೆಗ್ ನೆಂಪದ ಕಾಣಿಕೆ ದೊಟ್ಟಿಗೂ ಮರ್ಯಾದೆ ಸಂದಾಯ್ತ ಮಲ್ತೆರು. ಸಭಾಲೇಸುಡು ಶ್ರೀ ಶಂಕರಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್, ಅನಂತರಾಮ ಜೋಗಿತ್ತಾಯ, ರಮಾನಂದ ಬಂಗೇರ ನಾಸಿಕ್, ವಕೀಲರು ವಸಂತ ಮರ್ಕಡ, ಹರ್ಷವರ್ಧನ್ ಹೆಗ್ಡೆ, ವೇಣೂರು, ಪ್ರಮೋದ್ ಕುಮಾರ್ ದುಗ್ಗಪ್ಪ ಗೌಡ, ನಾರಾಯಣ ಪೂಜಾರಿ, ಕಲ್ಪನಾ ಉಜಿರೆ, ಭಜನಾ ಪರಿಷತ್ ರಾಜ್ಯ ಗುರುಕಾರ್ಯ ಚಂದ್ರಶೇಖರ್ ಸಾಲ್ಯಾನ್, ಗ್ರಾಮಾಭಿವೃದ್ಧಿ ಯೋಜನೆದ ಜಿಲ್ಲಾ ಗುರುಕಾರ್ಯರು ದಿನೇಶ್ ಪೂಜಾರಿ ಇಂಚ ಬೇತೆ ಬೇತೆ ವಲಯದ ನಾಯಕಿಯರು, ಶ್ರೀ ಮಹಾಗಣಪತಿ ಭಜನಾ ಮಂಡಳಿ ಕುದ್ರಡ್ಕದ ಗುರುಕಾರ್ಯರು ಬೊಕ್ಕ ಸದಸ್ಯರು, ಭಜನೋತ್ಸವ ಸಮಿತಿ ಗುರುಕಾರ್ಯರು ಬೊಕ್ಕ ಸದಸ್ಯರು ಪಾಲ್ದೆತ್ತೊಂಡರು. ಮೊದಲನೇ ಬಾರಿ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮಂಗಳಗಿರಿಯ ಮುಂಡೂರಿನ ಶ್ರೀ ನಾಗಕರ್ಲುಟ್ಟಿ ದೈವಸ್ಥಾನದಲ್ಲಿ ಪ್ರಪ್ರಥಮವಾಗಿ ನಾವು ಡಿಸೆಂಬರ್ನ ಮಾಸದಲ್ಲಿ ಪಾಲ್ಗೊಂಡಿದ್ವಿ. ಅದಾದ ನಂತರ ನನಗೆ ಬಹಳ ಸಂತೋಷವಾಗಿತ್ತು, ಭಜನೆಯನ್ನ ಈ ರೀತಿಯಾಗಿಯೂ ಭಗವಂತನ ಮುಂದೆ ಮಂಡಿಸಬಹುದು ಅಂತ. ಹಾಗಾಗಿ ಶ್ರೀ ಮಹಾಗಣಪತಿ ಭಜನಾ ಮಂಡಳಿ ಕುದ್ರಡ್ಕದವರು, ಸ್ವಾಮಿಗಳೇ ನೀವು ಬರಬೇಕು ಅಂತ ಕೇಳಿದ ತಕ್ಷಣವೇ ನಾವು ಆಯಿತು ಅಂತ ಒಪ್ಪಿಕೊಂಡ್ವಿ. ನೀವು ಪ್ರೀತಿಯಿಂದ ಕರೆಯೋದು ಹೆಚ್ಚಲ್ಲ, ನಾವು ಬರೋದು ಹೆಚ್ಚಲ್ಲ. ಯಾಕೆಂದ್ರೆ ಇಷ್ಟು ಪ್ರೀತಿ, ಇಷ್ಟು ಅಪ್ಯಾಯತೆ ಎಲ್ಲರಿಗೂ ಸಿಗುವಂತಹದ್ದಲ್ಲ, ಅದು ನಮ್ಮ ಜೀವನದಲ್ಲಿ ನಮಗೆ ದೊರೆತಿದೆ. ಬೆಂಗರೆ ಸ್ಯಾನ್ಪಿಟ್ಟದ ವೀರಭಾರತಿ ರಾಮಾಂಜನೇಯ ಮಂದಿರ ಬೊಕ್ಕ ವೀರಭಾರತಿ ವ್ಯಾಯಾಮ ಶಾಲೆದ 100ನೇ ವರ್ಷದ ಆಚರಣೆಯಲ್ಲಿ ಕೊಡುಪೀರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳನ್ನು ಏಪ್ರಿಲ್ 14-18 ಮುಟ್ಟ ನಡಪಾವಣೆಂದು ಮಂದಿರದ ಮರ್ಯಾದೆ ಗುರುಕಾರ್ಯರು ಮೋಹನ್ ಬೆಂಗರೆ ಪಂತೆರು. ಬೆಂಗರೆ ಸ್ಯಾನ್ಪಿಟ್ಟದ ವೀರಭಾರತಿ ರಾಮಾಂಜನೇಯ ಮಂದಿರದ ಮರ್ಯಾದೆ ಗುರುಕಾರ್ಯರು ಮೋಹನ್ ಬೆಂಗ್ರೆ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿಗುಟ್ಟೋಡು ಪಾತಿರ್ದು ವೀರಭಾರತಿ ರಾಮಾಂಜನೇಯ ಮಂದಿರ ಬೊಕ್ಕ ವೀರಭಾರತಿ ವ್ಯಾಯಾಮ ಶಾಲೆದ 100ನೇ ವರ್ಷದ ಶತ ಸಂಭ್ರಮ ಲೆಕ್ಕೊಡುಪೀರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯರು ಏಪ್ರಿಲ್ 15-18 ಮುಟ್ಟ ನಡಪೆರಗೊಂಡು 15ಕ್ಕೆ ಮಧ್ಯಾಹ್ನ 3 ಗಂಟೆಗೆ ಸೀತಾರಾಮ ಲಕ್ಷ್ಮಣ ಹನುಮಂತೆ ಸೇರಿದ ಪಟ್ಟಾಭಿರಾಮ ದೇವರನ ಹೊಸ ಪಂಚಲೋಹ ಮೂರ್ತಿದ ಮೆರವಣಿಗೆ ನಡಪೊಂದು ಪಂಡೇರು. 14ಕ್ಕೆ ಬ್ರಹ್ಮಕಲಶದ ವಿಧಿವಿಧಾನಲು ಶುರುವಾರ ಉಂಡು. ಏಪ್ರಿಲ್ 17ಕ್ಕೆ ದೇರಬೈಲ್ ರಮೇಶ್ ತಂತ್ರಿ ಬೊಕ್ಕ ದೇರಬೈಲ್ ಡಾಕ್ಟರ್ ಶಿವಪ್ರಸಾದ್ ತಂತ್ರಿ ದುಂಬಾಳ್ತಿಡ ವಾಸ್ತು ಹೋಮ ವಾಸ್ತು ಪೂಜೆ ನಡಪುಂಡು. 18ಕ್ಕೆ ಶನಿವಾರ ಕೊಡುಪು ಕೃಷ್ಣರಾಜ ತಂತ್ರಿ ಮಾರ್ಗದರ್ಶನಡು ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಹಿಡಿದು ಸೀತಾರಾಮ ಲಕ್ಷ್ಮಣ ಹನುಮಂತೆ ಸೇರಿದ ಪಟ್ಟಾಭಿರಾಮ ದೇವರನ ಹೊಸ ಪಾಪೆ ಪ್ರತಿಷ್ಠೆ ಬೊಕ್ಕ ಶ್ರೀ ವೀರಮಾರುತಿ ದೇವರನ ಪಾಪೆ ಪಿರ ಪ್ರತಿಷ್ಠೆ ಬೊಕ್ಕ ನಾಗಶಿಲೆ ಪಿರ ಪ್ರತಿಷ್ಠೆ ನಡಪೆರ ಉಂಡು. ಎದ್ಕೊನ್ನ ಹೊಸ ಗೋಪುರವನ್ನ ಸ್ವಾಮೀಜಿ ಉದಿಪನ ಮಲ್ಪೇರು. ಏಪ್ರಿಲ್ 14ಕ್ಕೆ ಅಕ್ಷಯ ತೃತೀಯ ವರ್ಷದ ಲೇಸು ನಡಪೆರ ಉಂಡು ಮೋಹನ್ ಬೆಂಗ್ರೆ ಪಂಡೇರು. ಮಂದಿರದ ಗುರುಕಾರ್ಯರು ಚೇತನ್ ಬೆಂಗ್ರೆ, ವೀರಭಾರತಿ ವ್ಯಾಯಾಮ ಶಾಲೆದ ಗುರುಕಾರ್ಯರು ಆನಂದ ಅಮೀನ್ ಸುದ್ದಿ ಕೊಟ್ಟೊಡಿತ್ತರು. ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆಯ ಶತ ಸಂಭ್ರಮ ಅಂದರೆ 1926ಕ್ಕೆ ಅದು ಸ್ಥಾಪನೆಯಾಗಿ ನಾವು 100ನೇ ವರ್ಷ ಸಾವಿನ ನೆನಪಿಗಾಗಿ ಈ ಸಲ ಒಂದು ಜೀರ್ಣೋದ್ಧಾರ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಕಾರ್ಯಕ್ರಮ 15/4/26 ಸಂಜೆ ಪಟ್ಟಾಭಿರಾಮರ ಮೂರ್ತಿಯು ನಮ್ಮ ಬೆಂಗರೆಗೆ ಆಗಮನ ಆಗುತ್ತೆ. ಇದರ ಪೂಜಾ ವಿಧಿ ಕಾರ್ಯಕ್ರಮಗಳು 16ಕ್ಕೆ ಪ್ರಾರಂಭ ಆಗ್ತದೆ. ನಮ್ಮ ಈಗ ಹನುಮಾನ್ ದೇವರು ಬಾಲಾಲಯದಲ್ಲಿದ್ದಾರೆ. ಅದನ್ನು 16ಕ್ಕೆ ನಮ್ಮ ಹೊಸ ದೇವಸ್ಥಾನಕ್ಕೆ ತರುವುದರಲ್ಲಿದ್ದೇವೆ. ಅದರ ಪೂಜಾ ವಿಧಿ ಕಾರ್ಯಕ್ರಮವನ್ನು ದೇರಬೈಲ್ ಡಾಕ್ಟರ್ ಶಿವಪ್ರಸಾದ್ ತಂತ್ರಿ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಕೊಟ್ಟಿಯೂರು ಸ್ವಾಮೀಜಿಯವರು ಬಂದಾಗ ಕೂಡ ಲಾಸ್ಟ್ ಟೈಮ್ ಅವರು ಬೆಂಗರೆ ಮಹಾವಿಶ್ವೇಶ್ವರ ಮಂದಿರಕ್ಕೆ ಬಂದಿದ್ದರು. ಈ ಸಲ ಇದಕ್ಕೂ ಖುಷಿಯಿಂದ ಒಪ್ಪಿಕೊಂಡು ಅವರು ಬರ್ತಾ ಇದ್ದಾರೆ. ಸೊ ಎಲ್ಲರ ಆಶೀರ್ವಚನ ಹಾಗೂ ಬಾಂಬೆಯಿಂದ ನಮ್ಮ ಅಜಿತ್ ಸುವರ್ಣ ಆ್ಯಂಡ್ ಟೀಮ್ ಅವರು ಅಂದರೆ ಪ್ರತಿಷ್ಠಾಪನೆ ಮಾಡಿದಾಗ ಅವರ ಡ್ಯಾಡಿ ಆ ವಿಗ್ರಹವನ್ನು ಕೊಟ್ಟಿದ್ದರು, ಹನುಮಾನ್ ವಿಗ್ರಹವನ್ನು. ಅದರ ಜೊತೆ ಇವಾಗ ಅವರ ಮಗ ಅದನ್ನು ಮುಂದುವರಿಸಿಕೊಂಡು ಅವರ ಫ್ಯಾಮಿಲಿ ಸಮೇತ ಎಲ್ಲರೂ ಸೇರಿ ಆ ವಿಗ್ರಹವನ್ನು ಕೊಟ್ಟು 2 ವಿಗ್ರಹ ಕೂಡ ಅವರ ಇದರ ಕೈ ಹಸ್ತದಿಂದಲೇ ಸಿಗುವಂಥ ವಿಷಯಗಳು ನಮಗೆ ಆಗಿದೆ. ಸೊ ಇದನ್ನೆಲ್ಲ ಮನಗೊಂಡು ಬಾಂಬೆ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ಕೂಡ ಬರ್ತಾ ಇದ್ದಾರೆ.
ಸಾಮಾಜಿಕ ಕಾರ್ಯಕರ್ತಗ ಮಲ್ಲಬಲ ಪಂಡ ಒಟ್ಟುಗುಂತಿನ ಕಾರ್ಯಕರ್ತರಿಂದ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಕುಡ್ಲದ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ ಪಂತೆರು ಬಿಸಿ ರೋಡ್ ನಡತಿನ ಬಿಸಿ ರೋಡ್ ಮೋಟೋಕ್ರಾಸ್ 2026 ಬೈಕ್ ರೇಸದ ಇನಾಮು ಪಟ್ಟುನ ಲೇಸಡ್ ಆರ್ಪಾತಿರಿಯರು ಟೀಮ್ ಸತ್ಯಜಿತ್ ಸುರತ್ಕಲ್ ಬಂಟ್ವಾಳ ತಾಲೂಕುದ ನಿಲೆಟ್ ಬೈಕ್ ರೇಸ್ ಗೊಬ್ಬುದ ಸಾಧಕರು ಕಿರಣ್ ಪೂಜಾರಿಯರ್ನ ಗೊಬ್ಬುದ ಸಾಧನೆಗೆ ಬೆರಿತಾಂಗ ಕುರಿಯರೆಗಾದಾಯ್ತಾರ ಬಿಸಿ ರೋಡ್ ಮೋಟೋ ಕ್ರಾಸ್ 2026 ಬೈಕ್ ರೇಸ್ ಬಿಸಿ ರೋಡ್ ದ ಗೋಲ್ಡನ್ ಪಾರ್ಕ್ ಮೈದಾನಡು ನಡಪಾದ ಆಕೆರೆಗೆ ಮುಗಿತಲಾ ಇನಾಮು ಕೊರ್ಪುನ ಲೇಸ್ ನಡತಂಡ ಮುಗಿತಲಾ ಲೇಸಡ್ ದೇಶದ ದುಂಬುದ ಸೈನಿಕರಾಯ್ನ ವಿಜಯ್ ಕುಮಾರ್ ಎಮ್ಮೆ ಬೊಕ್ಕ ನಾಗೇಶ್ ಮಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತಿರು ಬೈಕ್ ರೇಸದ ಸಾಧಕರು ಕಿರಣ್ ಪೂಜಾರಿಗೂ ತಮ್ಮನದ ಮರ್ಯಾದೆ ಮಲ್ತಿರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಕುಡ್ಲದ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ ಪಾತಿರ್ದು ಸಾಮಾಜಿಕ ಕಾರ್ಯಕರ್ತಗ ಮಲ್ಲಬಲ ಒಟ್ಟುಗುಂತಿನ ಕಾರ್ಯಕರ್ತರು ಕರಿನ ಎನ್ಮ ವರ್ಷುಡ್ದು ಒವ್ವೇ ರಾಜಕೀಯ ತಾನುಮಾನ ತಿಕ್ಕಂದಿನ ಪೊರ್ತುಡು ದುಂಬು ಪುಗೇಲ ಕೊರ್ನಕ್ಲೆ ಟೀಮ್ ಸತ್ಯಜಿತ್ ಸುರತ್ಕಲ್ ಕಟ್ಟದೇರು ஒரு ವ್ಯಕ್ತಿನ ಪುದರಡು ಸಂಘಟನೆ ಉಪ್ಪುನ ಅಪರೂಪ ಬಂಟ್ವಾಳದ ಜವಣರು ಪಾಕ ಸಾಮಾಜಿಕ ಕಾರ್ಯ ಮಲ್ತದಿರಂದು ಪಂಡಿರು ಬಿಸಿ ರೋಡ್ ಮೋಟೋಕ್ರಾಸ್ 2026 ಬೈಕ್ ರೇಸ್ ಪಾಲ್ದೆತ್ತುನ್ನ ಸ್ಥಳೀಯ ಸೂಪರ್ ಸ್ಟಾರ್ ಇನಾಮು ಬೆಸ್ಟ್ ರೈಡರ್ ಓಪನ್ ಕ್ಲಾಸ್ ಪಂತೊಲಿನ ಇನಾಮ್ಲಿನು ಬಿನ್ನೇರು ಪಟ್ಟಿಯರು ಬಿರುವ ಸೆಂಟರ್ ದ ಸಂಜೀವ ಪೂಜಾರಿ ಜನಾರ್ದನ ಪಡುಮನೆ ರಾಜೇಶ್ ಬುಲ್ಕಲ್ ಪ್ರಸನ್ನ ರವಿರಾಜ್ ಬಿಸಿ ರೋಡ್ ಸತ್ಯಜಿತ್ ಸುರತ್ಕಲ್ ರಿನ ಅಮ್ಮೇರು ವಾಸು ಪೂಜಾರಿ ಚಬೀನೇರು ಟೀಮ್ ಸತ್ಯಜಿತ್ ಸುರತ್ಕಲ್ ಬಂಟ್ವಾಳ ತಾಲೂಕು ಗುರುಕಾರ್ಯರು ಜಗದೀಶ ನೆತ್ರಕೆರೆ ಕಮೆಂಟ್ರಿ ಪಂಡಿನ ಚಂದ್ರಪ್ಪ ಮಾಸ್ಟರ್ ಬೊಕ್ಕ ಚರಣ್ ಬಜ್ಪೆ ಲೇಸರು ಪಾಲ್ದಿತ್ತುಂಡಿರು ರಾಜೀವ ಕಕ್ಕೆ ಪದವು ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಸಂಘಟನೆದ ಎನ್ನ ಚಟುವಟಿಕೆಡ್ಲ ಏರು ಎನ್ನೊಟ್ಟಗು ಪುಗೇಲು ಕೊರದಿತ್ತಿನ ಜವನೇರಿತ್ತೇರೆ ಅಕುಲ ನಿರ್ಧಾರ ಮಲ್ತ ಕಠಿಣ ಸಂಘಟನೆ ಟೀಮ್ ಸತ್ಯಜಿತ್ ಸುರತ್ಕಲ್ ಸತ್ಯನ್ನೆ ಯಾಪಲ ಒರಿಯೆ ಅತ್ತೆ ಅರ್ನ ಒಟ್ಟಗು ಯಾಪಲ ಎಂಗಲು ಉಲ್ಲಾ ಬನ್ಬಿರೇನೆ ತೊಜಿಬಾದು ಕೊರ್ದು ಕರೀನ ಎಡುಮ ವರ್ಷೋಡು ನಿರಂತರವಾದ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡ್ ವಿಶೇಷವಾದ ಈ ಭಾಗೋಡು ಸಮಾಜಮುಖಿ ಚಟುವಟಿಕೆಯನ್ನು ಮಲ್ತೊಂದು ಎನ್ನೊಟ್ಟುಗಳ ಪ್ರತಿಯೊಂದು ಕಾರ್ಯಕ್ರಮಡು ಉಂತೊಂದು ಎನ್ನ ಪುದರ್ಡ್ ಬೊಡಿತ್ತಿನಾಥ ಸಮಾಜ ಸೇವೆದ ಆ ಚಟುವಟಿಕೆಯನ್ನು ಮಲ್ತೊಂದು ಓಲ್ಲ ರಾಜಕೀಯ ನಡುಟು ಬರ್ರೆ ಬುಡಂದೆ ಬರೀ ಪೊರ್ಲೋಡ ಅವನೇನೆ ಮಲ್ತೊಂದು ಬತ್ತಿನ ಮಾತ ಕಾರ್ಯಕರ್ತರಿಗೆ ಅನ್ನು ಸೊರು ಸುಟ್ಟು ಯಾನು ಅಭಿನಂದನೆ ಸಲ್ಲಿಸವರೆ ಬಯಸುವೆ ಯಾನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸುರತ್ಕಲ್ ಘಟಕದ 5ನೇ ವರ್ಷದ ಕಾರ್ಯಕ್ರಮದಲ್ಲಿ ಪೊಲಿ ಬಿಡುಗಡೆ ಕಾರ್ಯಕ್ರಮ ಇಡ್ಯಾ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ನಡೆತಿದೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸುರತ್ಕಲ್ ಘಟಕದ 5ನೇ ವರ್ಷದ ಕಾರ್ಯಕ್ರಮದಲ್ಲಿ ಪೊಲಿ ಬಿಡುಗಡೆ ಕಾರ್ಯಕ್ರಮ ಇಡ್ಯಾ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ನಡೆತಿದೆ ಶಕುಂತಲಾ ರಮಾನಂದ್ ಭಟ್ ಇಡ್ಯಾ ಲೆಪ್ಪೋಲೆ ಬಿಡುಗಡೆ ಮಲ್ತೆರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸುರತ್ಕಲ್ ಘಟಕದ ಮರ್ಯಾದೆ ಗುರುಕಾರ್ಯರು ಸುಧಾಕರ ಪೂಂಜಾ ಕೇಂದ್ರೀಯ ಘಟಕದ ಸಂಘಟನಾ ಕಾರ್ಯಂತರ ಪ್ರದೀಪ್ ಆಳ್ವ ಕದ್ರಿ ಜಗನ್ನಾಥ ಶೆಟ್ಟಿಬಾಳ ಸಮಿತಿದ ಒತ್ತು ಗುರುಕಾರ್ದಿ ಸಹನಾ ರಾಜೇಶ್ ರೈ ಒತ್ತು ಗುರುಕಾರ್ಯರು ರಮೇಶ್ ಭಟ್ ಸಂಚಾಲಕಿಯರು ನಾಗರಾಜ್ ಕಡಂಬೋಡಿ ಕಾರ್ಯಕ್ರಮ ಇತ್ತಿರು ಒಡಿಪು ಜಿಲ್ಲೆ ಬೈಲೂರುದ ಧೂಮಾವತಿ ದೈವಸ್ಥಾನಡು ಮೂಲ ಮೈಸಂದಾಯ ಜುಮಾದಿ ಬಂಟ ಬೊಕ್ಕ ಪಂಜುರ್ಲಿ ದೈವಲಿನ ಕಾಲಾದಿನೇಮ ಶನಿವಾರ ರಾತ್ರಿ ನಡೆತಿದೆ ಸುಗ್ಗಿ ತಿಂಗಳು ಅಖಿರಿ ಆವೊಂದಿತ್ತದು ತುಳು ಜನಕ್ಲಿನ ಹೊಸ ವರ್ಷ ಸುರುವಾವೊಂದುಂಡು ಸುರುತ ತಿಂಗಳು ಪಗ್ಗು ಬುಧಾರ ಕಾರ್ದಿ ಒಂದುಂಡು ತುಳುನಾಡ ಭೂತಾರಾಧನೆಡು ಕಾಲಾದಿ ವರ್ಷದಿ ಕೋಲ ನೇಮ ಮಾತ ವರ್ಷದ ಮಟ್ಟಗು ನನ್ನ ಒಂಜರೆ ತಿಂಗಳು ಅಖಿರಿ ಆಯರುಂಡು ಕುಟುಂಬದ ಗ್ರಾಮದ ಮಾಗಣದ ದೈವಲಿಗ ಬರ್ಪುನ ಪತ್ತನಾಜೆ ಮುಟ್ಟ ಕೋಲ ನೇಮದ ಗೌಜಿ ನಡೆತೊಂದುಂಡು ಒಡಿಪು ಜಿಲ್ಲೆ ಬೈಲೂರದ ಧೂಮಾವತಿ ದೈವಸ್ಥಾನಡು ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನಕ್ಕೂ ಸಂಬಂಧಪಟ್ಟಿನ ಬೈಲೂರು ಚಿಟ್ಪಾಡಿ ಮಾರ್ಪಳ್ಳಿ ಕೊರಂಗ್ರಪಾಡಿ ಕೆಂತೂರು ಮಾಕಡೆಗೆ ಸೇರ್ದಿನ ಮೂಲ ಮೈಸಂದಾಯ ಜುಮಾದಿ ಬಂಟ ಬೊಕ್ಕ ಪಂಜುರ್ಲಿ ದೈವಲಿಕ ಕಾಲಾದಿನೇಮ ಶನಿವಾರ ರಾತ್ರಿ ನಡೆತಂಡು ಮಾಗಣೆ ಸೇರಿನಂಚ ಊರ ಪರ ಊರ ಭಕ್ತರು ಧೂಮಾವತಿ ದೈವಸ್ಥಾನ ಬೈಲೂರುದ ಆಡಳಿತ ಸಮಿತಿದ ಕುಳು ನೇಮ ತೂದು ದೈವಲಿನ ಇಂಬು ನಟ್ಟುಂಡಿರು
ಎಡೆಗೆ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.